ಉಪಸ್ಥಿತ ಕಲಾ ಪೋಷಕರು ಮತ್ತು ಸಜ್ಜನ ವೀಕ್ಷಕ ಬಂಧುಗಳನ್ನು ಆರ್ಥಿಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಲಾ ಪ್ರಕಾಶ ಪ್ರತಿಷ್ಠಾನ ಕಳೆದ 3 ದಶಕಗಳಿಂದ ಯಕ್ಷಗಾನ, ನಾಟಕ, ತಾಳಮದ್ದಳೆ ಹೀಗೆ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡಿದೆ. ತಮಗೋಸ್ಕರ ಸುರತ್ಕಲ್ನ ಪ್ರಕಾಶ್ ಶೆಟ್ಟಿ ಅವರ ಸಂಯೋಜನೆ ಮತ್ತು ನೇತೃತ್ವದಲ್ಲಿ ಕಳೆದ 3 ದಿವಸದಿಂದ ಮುಂಬೈ ಮಹಾನಗರದಲ್ಲಿ ನಮ್ಮ ತಾಳಮದ್ದಳೆ ಸಂಪನ್ನಗೊಂಡಿದೆ. ಇವತ್ತು ಅಸಂಪ ಗೀತಾಂಬಿಕಾ ಮಂದಿರಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜನ ವಹಿಸಿಕೊಂಡು ಕಾರ್ಯಕ್ರಮ ಸಂಪನ್ನಗೊಳ್ಳುವಂತೆ ದಾನಿಗಳ ನೆರವು ಕೊಡುವ ಕಲಾ ಪೋಷಕ ಬಂಧುಗಳಿಗೆಲ್ಲರಿಗೂ ಅತ್ಯಂತ ಕೃತಜ್ಞತೆಯಿಂದ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿಮ್ಮ ಕಲಾ ಪೋಷಣೆ, ಕಲಾ ಪ್ರೀತಿ, ಕಲಾವಿದರನ್ನು ಕಂಡುಕೊಳ್ಳುವ ರೀತಿ, ನಿಮ್ಮ ಸಜ್ಜನಿಕೆಗೆ ನಮ್ಮ ಸಂಸ್ಥೆ ತಲೆ ಜೋಡಿಸಿ ತಲೆ ಬಾಗ್ತಾ ಇದೆ. ಕಲೆಯನ್ನು ಪೋಷಿಸುವ ಇಂತಹ ಸಂಘಟನೆಯನ್ನು ಬೆಂಬಲಿಸುವಂತಹ ಸುಹೃತ್ ಮನೋಧರ್ಮ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರಿಸಿಕೊಂಡ ಕಥೆ ಇವತ್ತು ವಾಲಿ ಮೋಕ್ಷ. ಭಾಗವತರಾಗಿ
4 ದಶಕಗಳಿಂದ ಯಕ್ಷಗಾನದಲ್ಲಿ ಕೆಲಸ ಮಾಡಿದ ಮುಂಬೈಯವರೇ ಆಗಿರುವ ನಾದ ಲೋಲ ಅಭಿನಂದನಾ ಗ್ರಂಥದಿಂದ ಎಲ್ಲರ ಅಭಿಮಾನಕ್ಕೆ ಪಾತ್ರರಾದ ಕೊಲ್ಲೆ ಲಕ್ಷ್ಮೀನಾರಾಯಣ ಶೆಟ್ಟಿಯವರು ನಮ್ಮ ಜೊತೆಗೆ ಕಟೀಲು ಮೇಳವೊಂದರಲ್ಲಿ ಮುಖ್ಯ ಭಾಗವತರಾಗಿ